ಪುತ್ತೂರು ನಗರಸಭೆಯಲ್ಲಿ ಆಯವ್ಯಯಕ್ಕೆ ಮುಂಚಿತವಾಗಿ ಸಂಘ ಸಂಸ್ಥೆಗಳು ಸಾರ್ವಜನಿಕ ಸಲಹೆ ಸೂಚನೆ ಸ್ವೀಕಾರ ಪೂರ್ವಭಾವಿ ಸಭೆಯನ್ನ ನಗರಸಭಾ ಸಭಾಂಗಣದಲ್ಲಿ ಆಯೋಜಿಸಲಾಯಿತು. ಪೌರಾಯುಕ್ತೆ ರೂಪಾ ಟಿ ಶೆಟ್ಟಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ನಗರದ ಸಂಘ ಸಂಸ್ಥೆಗಳ ಪ್ರಮುಖರು, ಸಾರ್ವಜನಿಕರು ಪುತ್ತೂರಿನ ಅಭಿವೃದ್ಧಿಗೆ ಪೂರಕವಾಗಿ ಬಜೆಟ್ ತಯಾರಿಗೆ ಸಲಹೆ ಸೂಚನೆಗಳನ್ನು ನೀಡಿದ್ರು. ಆರಂಭದಲ್ಲಿ ಪೌರಾಯುಕ್ತೆ ರೂಪಾ ಟಿ ಶೆಟ್ಟಿಯವರು ಮಾತನಾಡಿ, ಎಲ್ಲರ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಬಜೆಟ್ ರಚಿಸುವ ನಿಟ್ಟಿನಲ್ಲಿ ಸಭೆ ಕರೆಯಲಾಗಿದೆ. ಕಳೆದ ವರ್ಷ ನಗರಸಭೆಯ ಆದಾಯವನ್ನು ಪರಿಗಣಿಸಿ 39 ಕೋಟಿ ರೂಪಾಯಿಗಳ ಬಜೆಟ್ ತಯಾರಿಸಲಾಗಿತ್ತು. ಈ ವರ್ಷ ಒಂದಷ್ಟು ಆದಾಯ ಮೂಲಗಳನ್ನು ಹೆಚ್ಚಿಸಿಕೊಳ್ಳುವ ಯೋಜನೆಯೊಂದಿಗೆ ಸುಮಾರು 43 ಕೋಟಿ ರೂಪಾಯಿ ಬಜೆಟ್ ತಯಾರಿಸುವ ಉದ್ದೇಶವನ್ನು ಹೊಂದಲಾಗಿದೆ ಎಂದರು. ನಗರಸಭೆಗೆ ಸಂಬಂಧಿಸಿದಂತೆ 67 ಕೋಟಿ ರೂಪಾಯಿ ಹಾಗೂ ಜಿಎಸ್ಟಿ ಸೇರಿ 102 ಕೋಟಿ ರೂಪಾಯಿ ವೆಚ್ಚದ ನೀರಿನ ಯೋಜನೆಯ ಟೆಂಡರ್ ಆಗಿದೆ. ಆ ಮೂಲಕ 2 ವರ್ಷಗಳಲ್ಲಿ ಪುತ್ತೂರಿನಲ್ಲಿ ನೀರಿಗೆ ಸಂಬಂಧಿಸಿದ ವ್ಯವಸ್ಥೆ ಸರಿಯಾಗಲಿದೆ. ಸ್ವಚ್ಛ ಭಾರತ್ ಯೋಜನೆಯಡಿಯಲ್ಲಿ ಡಂಪಿಂಗ್ ಯಾರ್ಡ್ ಅನ್ನು ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ 4.50 ಕೋಟಿ ರೂಪಾಯಿ ಯೋಜನೆಯ ಟೆಂಡರ್ ಹಂತದಲ್ಲಿದೆ ಎಂದು ಪೌರಾಯುಕ್ತೆ ರೂಪಾ ಶೆಟ್ಟಿ ತಿಳಿಸಿದರು. ನೀರಿನ ಶುಲ್ಕದಿಂದ ನಾವು ಸುಮಾರು 3 ಕೋಟಿ ಕಲೆಕ್ಷನ್ ಮಾಡಲಿಕ್ಕೆ ಆಗುತ್ತೆ. ನಮಗೆ ಈಗಾಗಲೇ ನಾವು ಕಳೆದ ಸಾಲಿನ ಪ್ರಕಾರ ಅರೌಂಡ್ 3 crores 3 ಕೋಟಿ ತನಕ ನಮಗೆ ನೀರಿನ ಶುಲ್ಕ ವಸೂಲಿ ಹಾಗೂ ನಮ್ಮ ತೆರಿಗೆಯಲ್ಲಿ ನಮಗೆ 3 ಕೋಟಿ ವಸೂಲಾತಿ ಆಗಿದೆ. ಇನ್ನು ಮುಂದಕ್ಕೆ ನಾವು ಏನು ಮಾಡ್ಬೇಕು ಹೇಳಿದ್ರೆ, ಈ ತೆರಿಗೆಯಲ್ಲಿ ನಮಗೆ ಇನ್ನೂ ಜಾಸ್ತಿ ಹಾಕ್ಲಿಕ್ಕೆ ಆಗ್ಬೋದು. ಯಾಕೆಂದ್ರೆ ಕೆಲವು ಕಡೆಯಲ್ಲಿ ನಾವು ಹೋಗಿ ಪರಿಶೀಲನೆ ಮಾಡುವಾಗ ಹಿಂದೆ ಇರುವಂಥ ಕಟ್ಟಡದ ಪ್ರಕಾರ ಕೆಲವು ಕಡೆಯಲ್ಲಿ ಅವರು ಹಿಂದೆ ಕಟ್ಟಿದ್ದನ್ನೇ ಈಗಲೂ ನಮಗೆ ತೆರಿಗೆ ಕಟ್ತಾ ಇದ್ದಾರೆ. ಅಲ್ಲಿ ನಾವು ಹೋಗಿ ಪರಿಶೀಲನೆ ಮಾಡುವಾಗ, ಫಾರ್ ಎಕ್ಸಾಂಪಲ್, ಈಗ 1,000 ಸ್ಕ್ವೇರ್ ಫೀಟ್ ಮನೆ ಇದ್ದದನ್ನು ಅದಕ್ಕೆ ಸೇರಿಸಿ ಅಲ್ಲ, ಅದು 1,500 ಸ್ಕ್ವೇರ್ ಫೀಟ್, 2,000 ಸ್ಕ್ವೇರ್ ಫೀಟ್, ಹೀಗೆ ಅದು ಚೇಂಜಸ್ ಆಗ್ತಾ ಇರ್ತದೆ. ಸೊ ಇದನ್ನು ನಾವು ಎಲ್ಲ ಹೋದ್ರೆ ನಮಗೆ ಈ ತೆರಿಗೆಯಲ್ಲಿ ಹೆಚ್ಚಿನ ಒಂದು ಶುಲ್ಕವನ್ನು ನಾವು ಸಂಗ್ರಹಿಸಬಹುದು ಅಂತ ನಮ್ಮ ಒಂದು ಅನಿಸಿಕೆ. ಸೊ ಅದನ್ನು ಖಂಡಿತವಾಗ್ಲೂ ನಾವು ನಮ್ಮ ಒಂದು ಎಲ್ಲ ಸಿಬ್ಬಂದಿ ವರ್ಗದವರು ಸೇರಿ ಅದನ್ನು ಸ್ವಲ್ಪ ಮೇಲ್ಮಟ್ಟಕ್ಕೆ ಏರಿಸಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ನಗರಸಭಾ ಸದಸ್ಯ ಬಾಲಚಂದ್ರ ಅವರು ಮಾತನಾಡಿ, ಈಗಾಗಲೇ ಉದ್ಯಮ ಪರವಾನಗಿ ತೆರಿಗೆ ಮಿತಿಗಿಂತ ಹೆಚ್ಚು ಹೇರಿರುವುದರಿಂದ ಹೊರೆಯಾಗ್ತದೆ. ಮೂಲಧನ ಸಾರ್ವಜನಿಕರಿಂದ ಸಂಗ್ರಹಿಸುವುದು ಕಷ್ಟಕರ. ನಮ್ಮಲ್ಲಿ ಎಲ್ಲ ವಿಚಾರಗಳಲ್ಲಿ ನಿರ್ವಹಣೆ ಸರಿಯಿಲ್ಲದ ಕಾರಣ ಹಣ ಪೋಲಾಗ್ತಿದೆ. ಸುಂದರ ಪುತ್ತೂರಿಗಾಗಿ ಕಸ ವಿಲೇವಾರಿಗೆ ಹೆಚ್ಚು ಒತ್ತು ನೀಡಬೇಕು ಎಂದರು. ನಾನು ಸಾರ್ವಜನಿಕರ ಪರವಾಗಿ ಮಾತಾಡಿದ್ರೆ ಎಲ್ಲವೂ ದೊಡ್ಡ ಹೊರೆಯಾಗಿ ಈಗಾಗಲೇ ಜನರಿಗೆ ಉಂಟು. ಆದ ಕಾರಣ ಯಾವುದೇ ರೀತಿಯಲ್ಲಿ ನಾವು ಮೂಲಧನವನ್ನ ಸಾರ್ವಜನಿಕರಿಂದ ಕಲೆಕ್ಟ್ ಮಾಡುವಂತ ಇದರಲ್ಲಿ ನಮಗೆ ಸಿಗ್ತಾನೆ ಇಲ್ಲ. ಮತ್ತೆ ಈಗ ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಅಥವಾ ಒಂದು ಕೆಲಸವನ್ನು ನಾವು ಕಾರ್ಯಗತ ಮಾಡಲಿಕ್ಕೆ ಕೈಗೆತ್ತಿಕೊಂಡಾಗ ನಾವು ಇಷ್ಟವರೆಗೆ ಆದದ್ದು ಏನಂತ ಹೇಳಿದ್ರೆ, ಈಗ ವಾಮನ್ ಭಾಯ್ ಅವರು ಉಲ್ಲೇಖ ಮಾಡಿದಾಗೆ ನಾವು ಈಗ ಸ್ವಚ್ಛ ಭಾರತ ಅಭಿಯಾನದಲ್ಲಿ, ಸ್ವಚ್ಛ ಭಾರತ ಇದರಲ್ಲಿ ಮಿಷನ್ ನಲ್ಲಿ ನಾವು ವಾಹನಗಳನ್ನು ಖರೀದಿಸುವ ವಿಷಯದಲ್ಲಿ ಈಗ ಈಗಾಗಲೇ ನಾವು ಸ್ವಚ್ಛ ಭಾರತದ ಅಡಿಯಲ್ಲಿ ಕೆಲಸ ಮಾಡ್ತಿರುವಾಗ ಈಗ ಮುಖ್ಯವಾಗಿ ನಮ್ಮ ರಫೀಕ್ ಅವರು ಮೆನ್ಷನ್ ಮಾಡಿದ್ರು, ನಮ್ಮ ನಮ್ಮ ಶೋರೂಮ್ ಕಾರ್ ಅಂತ ಬಾಲವನವನ್ನು ನಾವು ಇಂಪ್ರೂವ್ಮೆಂಟ್ ಮಾಡಬೇಕಂತೇಳಿ. ಅದು ಒಂದು ಭಾಗ. ಆದರೆ ನಾವು ಪುತ್ತೂರಲ್ಲಿ ಸಾರ್ವಜನಿಕರು ಎದುರಿಸ್ತಿರುವಂತಹ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ನಾವು ಲ್ಯಾಂಡ್ ಫಿಲ್ ಸೈಟ್ ಇದು ಮತ್ತು ಕಸ ವಿಲೇವಾರಿ. ಇವತ್ತಿನವರೆಗೆ ನಮ್ಮ ಪುತ್ತೂರಿನಲ್ಲಿ ಸ್ವಚ್ಛ ಭಾರತ ಮತ್ತು ಸುಂದರ ಪುತ್ತೂರಿನ ಕನಸಿದ್ರು ಕೂಡ ಇವತ್ತು ಯಾವುದು ಸಮೇತ ಇಷ್ಟವರೆಗೆ ಅದು ಅನುಷ್ಠಾನ ಆಗಿದ್ರು ಕೂಡ ಯಾವುದೇ ರೀತಿಯಲ್ಲಿ ಸರಿಯಾದ ಕ್ರಮಗಳನ್ನು ಕೈಗೊಂಡಿಲ್ಲ. ಸಾರ್ವಜನಿಕರಿಗೆ ದೊಡ್ಡ ತೊಂದರೆ ಆಗಿರುವಂತದ್ದು ಆ ವಿಷಯ. ವೇದಿಕೆಯಲ್ಲಿ ನಗರಸಭೆಯ ಲೆಕ್ಕಾಧೀಕ್ಷಕ ಸಿಆರ್ ದೇವಾಡಿಕ, ಕಂದಾಯ ಅಧಿಕಾರಿ ರಾಮಯ್ಯಗೌಡ, ಹಿರಿಯ ಆರೋಗ್ಯ ನಿರೀಕ್ಷಕರಾದ ರಾಮಚಂದ್ರ, ನಗರಸಭಾ ಸಮುದಾಯ ಸಂಘಟಕ ಉಸ್ಮಾನ್ ಉಪಸ್ಥಿತರಿದ್ದರು. ಅನೀಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.